ಉತ್ತರ ಪ್ರದೇಶದ ಲಲಿತ್ಪುರ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಆವರಣದಲ್ಲಿ ಅದೀಗ ತಾನೇ ಹುಟ್ಟಿದ ಮಗುವಿನ ತಲೆಯನ್ನು ನಾಯಿ ತಿಂದುದರಿಂದ ಮಗುವಿನ ದಾರುಣ ಸಾವಾಗಿರುವುದು ವರದಿಯಾಗಿದೆ. ಮೆಡಿಕಲ್ ಕಾಲೇಜು ಆವರಣದಲ್ಲಿ ನಾಯಿಯು ಮಗುವಿನ ತಲೆಯನ್ನು ತಿನ್ನುವ ಘೋರ ದೃಶ್ಯವನ್ನು ನೋಡಿದ ಸಾರ್ವಜನಿಕರು ನಾಯಿಯನ್ನು ಓಡಿಸಿ ಕೂಗಿಕೊಂಡರು. ಆಸ್ಪತ್ರೆಯ ವೈದ್ಯರು, ನರ್ಸ್ಗಳು ಬಂದು ನೋಡಿದಾಗ ಮಗು ಅದಾಗಲೇ ಸತ್ತಿತ್ತು. ಆಸ್ಪತ್ರೆಯವರ ಬೇಜವಾಬ್ದಾರಿ ಇದಕ್ಕೆ ಕಾರಣ ಎಂದು ಜನರು ಪ್ರತಿಭಟಿಸಿದರು. ಇದರಲ್ಲಿ ನಮ್ಮ ತಪ್ಪಿಲ್ಲ, ಕುಟುಂಬದವರ ನಿರ್ಲಕ್ಷ್ಯವೇ ಕಾರಣ ಎಂದು ಆಸ್ಪತ್ರೆಯವರು ಕೈತೊಳೆದುಕೊಂಡಿದ್ದಾರೆ. ಮಗು ನ್ಯೂನ ಪೋಷಣೆಯದ್ದಾಗಿತ್ತು. ತಲೆ ಸರಿಯಾಗಿ ಬೆಳೆದಿರಲಿಲ್ಲ. ಸತ್ತ ಮಗುವನ್ನು ಕುಟುಂಬದವರಿಗೆ ನೀಡಿದ್ದೆವು. ಅವರು ಅದನ್ನು ಅಲ್ಲೇ ಬಿಟ್ಟು ಈ ದುರಂತ ತಂದುಕೊಂಡಿದ್ದಾರೆ ಎಂದು ವೈದ್ಯಾಧಿಕಾರಿ ಮೀನಾಕ್ಷಿ ಸಿಂಗ್ ಹೇಳಿದ್ದಾರೆ. ಲಲಿತ್ಪುರ ಮೆಡಿಕಲ್ ಕಾಲೇಜು ಪ್ರಿನ್ಸಿಪಲ್ ಡಾಕ್ಟರ್ ನಾಥ್ ರವರು 24 ಗಂಟೆಯೊಳಗೆ ಘಟನೆಯ ತನಿಖಾ ವಿವರ ನೀಡುವಂತೆ ಆದೇಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಲಲಿತ್ಪುರ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.